ಆರಾಧಕರಿಗೆ ವಿಘ್ನೇಶ್ವರನೇ ಮೊದಲ ಆರಾಧ್ಯ ದೈವ. ಗಣೇಶನನ್ನು ಸ್ತುತಿಸಿ ಸಂಗೀತಕ್ಕೆ ಮುಂದಾಗ್ತಾರೆ. ಅಂಥ ವಿಘ್ನೇಶನ ಭಾದ್ರಪದ ಚೌತಿಯಂದು ತಮ್ಮ ಸಂಗೀತ ಉಪಕರಣಗಳ ಮೂಲಕ ಸ್ತುತಿಸಿದ ನಾದಾಭಿಷೇಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ ಭಟ್. ಹೆಸರಾಂತ ಸ್ಯಾಕ್ಸೋಫೋನ್ ವಾದಕರಾಗಿರುವ ಪ್ರಕಾಶ್ ಕಾರ್ಕಳ ಮತ್ತು ಅವರ ತಂಡ ಇಂದು ನಮ್ಮೊಂದಿಗಿದೆ. ವಿಘ್ನೇಶನನ್ನು ಸ್ತುತಿಸುವುದರೊಂದಿಗೆ ನಾದಾಭಿಷೇಕಂ ಕಾರ್ಯಕ್ರಮವನ್ನು ಇಂದು ನಮಗೆ ನೀಡಲಿದ್ದಾರೆ. ಬನ್ನಿ ಪ್ರಕಾಶ್ ರವರ ತಂಡದ ಸಂಗೀತ ಕೈಚಳಕವನ್ನು ನೋಡಿಕೊಂಡು ಬರೋಣ.
ನಾದಾಭಿಷೇಕಂ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ನಾದಾಭಿಷೇಕಂ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸಂಗೀತ ಉಪಕರಣಗಳಲ್ಲಿ ಪ್ರತಿಯೊಂದು ಉಪಕರಣಗಳಿಗೆ ಅದರದೇ ಆದ ಮಹತ್ವವಿದೆ. ಸಂಗೀತದ ಸರಿಗಮಪದನಿಸ ಮೂಲಾಕ್ಷರಗಳನ್ನು ತನ್ನದೇ ಶೈಲಿಯಲ್ಲಿ ಪ್ರತಿಯೊಂದು ಉಪಕರಣವು ನಾದವನ್ನು ಹಮ್ಮಿಸುತ್ತದೆ. ಸರಿ, ಬನ್ನಿ ವಿಶೇಷ ನಾದವನ್ನು ಆಸ್ವಾದಿಸೋಣ.
ನಾದಾಭಿಷೇಕಂ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾದಾಭಿಷೇಕಂ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ.
ವಿಘ್ನೇಶ್ವರನ ವಿಶೇಷ ದಿನವಾದ ಚೌತಿಯಂದು ಸಂಗೀತ ಉಪಕರಣಗಳಲ್ಲಿ ಸಂಗೀತದ ಸುದೆಯನ್ನು ಹರಿಸಿ ಪ್ರಕಾಶ್ ರವರ ತಂಡ ನಮ್ಮೆಲ್ಲರ ಮನವನ್ನು ಮುದಗೊಳಿಸಿದೆ. ಸಹಕರಿಸಿದ ಪ್ರಕಾಶ್ ತಂಡಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ನಾದಾಭಿಷೇಕಂ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.